ಎಂ ಪ್ರಿನ್ಸ್ ಚಾರಿಟೇಬಲ್ ಟ್ರಸ್ಟ್ ಆಯೋಜಿಸಿದ 9ನೇ ವರ್ಷದ ಹರ್ಷ ನವಚೈತನ್ಯ ಹಾಗೂ ವೆಲ್ನಾಗ್ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳ ಜೊತೆಗಾರರಿಗೆ ವಿತರಿಸುವ ರಾತ್ರಿಯ ಭೋಜನದ ಕಾರುಣ್ಯ ಯೋಜನೆಯ 1500ನೇ ದಿನದ ಕಾರ್ಯಕ್ರಮ ಮಂಗಳೂರಿನ ಓಷನ್ ಪರ್ಲ್ ಹೋಟೆಲ್ನಲ್ಲಿ ನಡೆಯಿತು. ಮಂಗಳೂರು ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಸಮಾಜಕ್ಕೆ ಹಿತವಾಗಿ ಕೆಲಸ ಮಾಡಿದ್ರೆ ನಾಡು ಅಭಿವೃದ್ಧಿ ಹೊಂದುತ್ತದೆ. ಆಸಕ್ತರ ಬಗ್ಗೆ ಕಾಳಜಿ ವಹಿಸಿ ಮುನ್ನಡೆದಾಗ ನಾಡಿನ ಶ್ರೇಯಸ್ಸು ಜೊತೆಗೆ ಹೃದಯ ವೈಶಲ್ಯತೆಯ ದರ್ಶನವಾಗುವುದು. ಈ ನಿಟ್ಟಿನಲ್ಲಿ ಎಂ ಪ್ರಿನ್ಸ್ ತಂಡ ಸರ್ಕಾರ ಮಾಡಬೇಕಾದ ಸತ್ಕಾರ್ಯವನ್ನ ಕೈಗೆತ್ತಿಕೊಂಡು ಮುಂದಡಿ ಇಟ್ಟದ್ದು ಶ್ಲಾಘನೀಯ ಎಂದು ಹೇಳಿದರು. ನಾನು ಭಾಳಷ್ಟು ಕೇಳಿದ್ದೆ, ಮೊದಲು ಕೂಡ ಕೇಳಿದ್ದೆ. ಸಹಾಯ ಮಾಡುವಂಥದ್ದು ಒಂದು ಭಾಳ ಶ್ರೇಷ್ಠ ಮನಸ್ಥಿತಿ. ಅದು ಪ್ರತಿಯೊಬ್ಬರಿಗೂ ಬರೋ ರೀತಿಯಲ್ಲಿ ಮನೆಗಳಲ್ಲಿ ಮಕ್ಕಳು ಮರಿಗೆ ಒಂದು ವಿದ್ಯೆ ಯಾವ ರೀತಿ ನಾವು ಕ್ಲಾಸಸ್ ಕಲಿಸ್ತೀವಿ, ಯಾವುದೋ ಒಂದು ಮ್ಯೂಸಿಕ್ ಕಲಿಸ್ತೀವಿ, ಯಾವುದೋ ಸ್ಪೋರ್ಟ್ಸ್ ಕಲಿಸ್ತೀವಿ. ಸೊ ಬೇರೆಯವರ ಕಷ್ಟಕ್ಕೆ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ಪೂರಕವಾದ ಮನಸ್ಥಿತಿಯನ್ನು ಕೂಡ ಕಲಿಸುವಂಥ ಭಾಳ ದೊಡ್ಡ ಜವಾಬ್ದಾರಿ ಈಗಿನ ಪೋಷಕರ ಮೇಲಿದೆ. ಸೊ ಮೋಸ್ಟ್ಲಿ ನಿಮಗೆ ಈ ಮಾತಿನ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಯಾಕಂದರೆ ನಿಮಗೆ ನಿಮ್ಮ ಪೇರೆಂಟ್ಸ್ ಕಲಿಸಿರ್ಬೋದು, ಅಥವಾ ನೀವು ಕಲ್ತ್ಕೊಂಡು ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಆಲ್ರೆಡಿ ಕಲಿಸ್ತಾ ಇರ್ಬೋದು. ಈಗೆಲ್ಲ ಬಹಳಷ್ಟು ನಾವು ನೋಡಿರೋವಂಥದ್ದು, ಶೋಕಿಗೆ ಹೋಗ್ಬಿಟ್ಟು ದಾನ ಧರ್ಮ ಮಾಡಿ ಫುಡ್ ಕಿಟ್ಸು ಇನ್ನೊಂದು ಮತ್ತೊಂದು ಕೊಟ್ಬಿಟ್ಟು ಫೋಟೋ ಹೊಡ್ಕೊಂಡು 10 ರೂಪಾಯಿ ಕೊಟ್ಟರೆ ಆ 10 ರೂಪಾಯಿಗೆ 10,000 ರೂಪಾಯಿ ಪ್ರಚಾರ ತೊಗೊಂಡಿರ್ತಾರೆ. ಅಪ್ಪಿತಪ್ಪಿ 10,000 ರೂಪಾಯಿ ಕೊಟ್ಬಿಟ್ರೆ ಮೋಸ್ಟ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲ ಸೇರಿ ಏನು ಸೇರ್ಕೊಂಡು ಹೆಲ್ಪ್ ಮಾಡಿದ್ರು ಇವರಷ್ಟು ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಪ್ರಚಾರ ತಗೊಳ್ಳೋಂಥದ್ದು ನಾವು ನೋಡಿದ್ದೀವಿ. ಮೂಡಬಿದ್ರೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವ ಮತ್ತು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಎಂ ಫ್ರೆಂಡ್ಸ್ ಅಂದರೆ ಒಂದು ಕುಟುಂಬ ಇದ್ದಾಗೆ. ನಾನು ಈ ಕುಟುಂಬದ ಒಬ್ಬ ಸದಸ್ಯ. ಖಂಡಿತ ನಾನು ಎಂ ಫ್ರೆಂಡ್ಸ್ನ ಸದಸ್ಯ ಅಂತ ಯಾಕೆ ಹೇಳಿದೆ ಅಂದರೆ, ನಾವು ಜಾಗತಿಕ ಬಂಟರ ಸಂಘದಲ್ಲಿ ಏನು ಕೆಲಸ ಮಾಡ್ತಾ ಇದ್ದೇವೆ ಅದೇ ಕೆಲಸ ಎಂ ಫ್ರೆಂಡ್ಸ್ ಮಾಡ್ತಾಯಿದೆ. ಇದ್ದವರಿಂದ ತಂದು ಇಲ್ಲದವರಿಗೆ ಕೊಡುವಂಥ ಕೆಲಸ. ನಮ್ಮ ಜಾಗತಿಕ ಬಂಟರ ಸಂಘದಲ್ಲಿ ಕೂಡ 5 ಸೆಕ್ಷನ್ನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ. ಶೆಲ್ಟರ್, ಮನೆ ಇಲ್ಲದವರಿಗೆ ಕೂತ್ಕೊಳ್ಳಿಕ್ಕೆ ಒಂದು ಮನೆ ಬೇಕು ಎಲ್ರಿಗೂ. ಅದೇ ಇಲ್ಲದಿದ್ದರೆ ಅವರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂಥವರಿಗೆ ಮನೆ, ಮೆಡಿಕಲ್, ಮದುವೆಗೆ ಮತ್ತು ಎಜುಕೇಷನ್ಗೆ, ಸ್ಪೋರ್ಟ್ಸ್ಗೆ ನಾವು ತಿಂಗಳಿಗೆ ಒಂದು 15ರಿಂದ 20 ಲಕ್ಷ ರೂಪಾಯಿ ಪ್ರತಿ ತಿಂಗಳು ಡಿಸ್ಟ್ರಿಬ್ಯೂಷನ್ ಮಾಡ್ತೇವೆ. ನವಚೈತನ್ಯ 9 ವರ್ಷದ ಹರ್ಷ ಹಾಗೂ ಕಾರುಣ್ಯ 1500ನ ದಿನದ ಒಂದು ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ. ಇದು ದೇವರು ಮೆಚ್ಚುವಂತಹ ಕೆಲಸ. ಈ ಕೆಲಸ ಬಹಳ ಈ ದೇಶಕ್ಕೆ ತುರ್ತಾಗಿ ಅಗತ್ಯ ಇದೆ. ನಾವು ಯಾವಾಗಲೂ ನಮ್ಮ ದೇಶವನ್ನು ಹೇಳುವಾಗ ಬಹಳ ಪುರಾತನ ಇತಿಹಾಸ ಇದ್ದಂಥ, ಸಂಸ್ಕೃತಿ ಇದ್ದಂಥ ದೇಶ ಅಂತ ನಾವು ಹೇಳ್ತೇವೆ. ಸ್ವಾತಂತ್ರ್ಯ ಬಂದು 75 ವರ್ಷ ಆದ ಈ ಸಂಭ್ರಮದಲ್ಲೂ ಕೂಡ ನಮ್ಮ ಕಣ್ಣನ್ನೇ ನಾವು ನಂಬದ ಹಾಗೆ ದೇಶವು ಬಹಳಷ್ಟು ಅಭಿವೃದ್ಧಿ ಆದ ಪಥ ಮಾಡುವಂಥ ಕೆಲಸಕ್ಕೆ ಯಾವ ಮತದಾಗಲಿ, ಯಾವುದು ಜಾತಿದ್ದಾಗಲಿ ಅಥವಾ ಇಡೀ ಒಂದು ಸಮಾಜದ ಪರಿಕಲ್ಪನೆ ಇಟ್ಟುಕೊಂಡು ಮಾಡಿಕೊಳ್ಳುವುದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ಈ ಕೆಲಸ ಇವತ್ತು ಆಗಬೇಕಾಗಿದೆ. ಇದನ್ನು ನೀವು ಮಾಡಿದಂಥ ನೀವುಗಳು ಮಾದರಿಯಾದಂಥ ಕೆಲಸವನ್ನು ಮಾಡಿದ್ದೀರಿ. ಸೌದಿ ಅರೇಬಿಯಾದ ಜುಬೇಲ್ ಅಲ್ ಮುಜೇನ್ ಸಂಸ್ಥೆಯ ಸಿಇಒ ಜಕಾರಿಯಾ ಜೋಕಟ್ಟೆ, ಮಂಗಳೂರು ಬ್ಯಾರಿಸ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಧ್ಯಕ್ಷ ಎಸ್ಎಂ ರಶೀದ್ ಹಾಜಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಶುಭ ಹಾರೈಸಿದರು. ಎಂ ಪ್ರಿನ್ಸ್ ಪ್ರಧಾನ ಕಾರ್ಯದರ್ಶಿ ರಶೀದ್ ಬಿಟ್ಲಾ ಸಂಸ್ಥೆಯ ಬಗ್ಗೆ ಮಾಹಿತಿಯನ್ನ ನೀಡಿದರು. ಎಂ ಪ್ರಿನ್ಸ್ ಅಧ್ಯಕ್ಷ ಮೊಹಮ್ಮದ್ ಹನೀಫ್ ಗೋಲ್ತಮಚಲು ಅಧ್ಯಕ್ಷತೆ ವಹಿಸಿದ್ರು. ಕೋಶಾಧಿಕಾರಿ ಅಡ್ವೊಕೇಟ್ ಅಬುಬಕರ್ ನೋಟ್ರಿ, ಸದಸ್ಯ ಬಿಎ ಮೊಹಮ್ಮದ್ ಅಲಿ ಕಮ್ಮರಡಿ, ಆರಿಫ್ ಪಡುಬಿದ್ರೆ, ಉಪಾಧ್ಯಕ್ಷ ಸುಜಾಹ್ ಮೊಹಮ್ಮದ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಗಣರಾಜ್ಯೋತ್ಸವದ ಪ್ರಯುಕ್ತ ಶಕ್ತಿನಗರದ ಸಾನ್ನಿಧ್ಯ ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆ ಹಾಗೂ ತರಬೇತಿ ಸಂಸ್ಥೆಯ ಮಕ್ಕಳಿಂದ ಅಮರ್ ಜವಾನ್ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಸಾನ್ನಿಧ್ಯ ಸಂಸ್ಥೆಗೆ ಇದೇ ವೇಳೆ ಸಹಾಯಧನ ವಿತರಿಸಲಾಯಿತು. ಸಂಸ್ಥೆಯ ಆಡಳಿತಾಧಿಕಾರಿ ವಸಂತ್ ಶೆಟ್ಟಿ ಅವರನ್ನ ಗೌರವಿಸಲಾಯಿತು. ಬಳಿಕ ಕಾರುಣ್ಯ 1500ನೇ ದಿನದ ಸಾಕ್ಷ್ಯಚಿತ್ರ ಬಿಡುಗಡೆಗೊಳಿಸಿ ಪ್ರದರ್ಶಿಸಲಾಯಿತು.